ಧಾರಾಕಾರ ಮಳೆಯ ಕಾರಣ ಮಂಗಳವಾರ ಮಂಗಳೂರಿನಲ್ಲಿ ಇಳಿಯಬೇಕಾಗಿದ್ದ 2 ವಿಮಾನಗಳು ಮಂಗಳೂರಿನಲ್ಲಿ ಇಳಿಯದೆ ಬೆಂಗಳೂರಿಗೆ ಯಾನ ಬಿಡಿಸಿ ಅಲ್ಲಿ ಇಳಿದಿವೆ. ದುಬೈ ಮತ್ತು ದಮಾಮ್ನಿಂದ ಮಂಗಳವಾರ ಬೆಳಗ್ಗೆ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ವಿಮಾನಗಳು ಇಲ್ಲಿ ಇಳಿಯಲು ಸಾಧ್ಯವಾಗದೆ ಬೆಂಗಳೂರಿಗೆ ನಿರ್ಗಮಿಸಿವೆ. ಬಳಿಕ ವಿಳಂಬವಾಗಿ ಮಂಗಳೂರಿಗೆ ವಾಪಸ್ಸಾಗಿವೆ. ದುಬೈ ವಿಮಾನವು ಬೆಳಗ್ಗೆ 4:40ಕ್ಕೆ ಆಗಮಿಸಬೇಕಾಗಿದ್ದು ಅದು ಬೆಂಗಳೂರಿಗೆ ತೆರಳಿ ಬಳಿಕ 8:49ಕ್ಕೆ ಮಂಗಳೂರಿನಲ್ಲಿ ಬಂದು ಇಳಿದಿದೆ. ಬೆಳಗ್ಗೆ 5:05ಕ್ಕೆ ಬರಬೇಕಾಗಿದ್ದ ದಮಾಮ್ ವಿಮಾನವು ಬೆಂಗಳೂರಿಗೆ ತೆರಳಿ ಬಳಿಕ ಅಪರಾಹ್ನ 3:10ಕ್ಕೆ ಮಂಗಳೂರಿಗೆ ಬಂದಿದೆ. ಬಹರೇನ್ ಕಣ್ಣೂರು ಮಂಗಳೂರು ವಿಮಾನ ಕೂಡ ವಿಳಂಬವಾಗಲಿದ್ದು ಸಂಜೆ 7:10ರ ಬದಲು ರಾತ್ರಿ 10:50ಕ್ಕೆ ಮಂಗಳೂರು ನಿಲ್ದಾಣಕ್ಕೆ ಆಗಮಿಸಲಿದೆ ಎಂದು ವಿಮಾನ ನಿಲ್ದಾಣದ ಮೂಲಗಳು ತಿಳಿಸಿವೆ. ಇದೇ ವೇಳೆ ಮಂಗಳೂರಿನಿಂದ ದುಬೈಗೆ ತೆರಳುವ ವಿಮಾನದ ಯಾನದಲ್ಲಿಯೂ ವಿಳಂಬವಾಗಿದೆ. ಬೆಳಗ್ಗೆ 6:45ಕ್ಕೆ ಮಂಗಳೂರಿನಿಂದ ನಿರ್ಗಮಿಸಬೇಕಾಗಿದ್ದಂತಹ ಈ ವಿಮಾನವು ಜುಲೈ 6ರಂದು ಬೆಳಗ್ಗೆ 9:45ಕ್ಕೆ ಹೊರಡಲಿದೆ ಎಂದು ಮೂಲಗಳು ತಿಳಿಸಿವೆ.